ಇವತ್ತು ಬೆಳಿಗ್ಗೆ ತಿಂಡಿಗೆ ನಾನು ಉದ್ದಿನ ದೋಸೆ ಮತ್ತು ನೀರುಳ್ಳಿ ಚಟ್ನಿ ಮಾಡಿದ್ದೆ. ದಿನಾಲು ಕೋಕೋನಟ್ ಚಟ್ನಿ ತಿಂದು ಬೋರ್ ಆಗಿದ್ದವರು ಇದನ್ನೊಮ್ಮೆ ಟ್ರೈ ಮಾಡ್ಬೋದು. ಇದರದ್ದು ಲಿಂಕು ಅಂದರೆ ರೆಸಿಪಿದು ಡೀಟೇಲ್ಸು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಒಮ್ಮೆ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಡಿಫ್ರೆಂಟು ಆಗಿರುತ್ತೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಹೇಗಿದ್ದೀವಿ ಎಲ್ಲರೂ ಸಹ? ಎಂಚೋದಾರು ಮಾತೆಲ್ಲ. ನಾನೀಗ ಸ್ವಲ್ಪ ಉಡುಪಿಗೆ ಹೊರಟಿದ್ದು. ತುಂಬ ಕೆಲಸ ಉಂಟು, ಇಂತೆಲ್ಲ ಮಾಡ್ತೇನೆ ಅಂತ ನನಗೂ ಸಹ ಗೊತ್ತಿಲ್ಲ, ಎಷ್ಟೊತ್ತಾಗ್ತದೆ ಅಂತಲೂ ಗೊತ್ತಿಲ್ಲ. ಹೋಗಿ ಬರುವ ಅಂಥೇಳಿ ಇವತ್ತು ಸ್ವಲ್ಪ ಫ್ರೀ ಇದ್ದೇನೆ. ಅಂದರೆ ಅಡಿಗೆ ಕಿಚನೆಲ್ಲ ಲಾಕ್, ಏನೂ ಇಲ್ಲ ಕಿಚನಲ್ಲಿ ಇವತ್ತು, ಕೆಲಸ ಎಲ್ಲ ಸಹ ಉಂಟು. ಹಾಗಾಗಿ ಸ್ವಲ್ಪ ಉಡುಪಿ ಸೈಡ್ ಹೋದರೆ ಸ್ವಲ್ಪ ನನಗೆ ಬೇಕಾದ ಕೆಲಸ ಎಲ್ಲ ಮಾಡ್ಕೊಂಡು ಬರುವ ಅಂಥೇಳಿ ಹೊರಟಿದ್ದೀನಿ. ನೋಡುವ ಅಲ್ಲಿ ಹೋದ್ಮೇಲೆ ಏನೆಲ್ಲ ಆಗ್ತದೆ ಅಂಥೇಳಿ ಅಪ್ಡೇಟ್ ಮಾಡ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ದೀರಿ, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಮರಿಬೇಡಿ. ನಾನು ಸ್ಕೂಟಿನ ಬಸ್ ಸ್ಟ್ಯಾಂಡಲ್ಲಿಟ್ಟು ಬಸ್ಸಲ್ಲಿ ಹೋಗ್ತಾಯಿದ್ದೀನಿ. ಯಾಕಂದರೆ ನನಗೇನು ಅಷ್ಟೇನು ಪ್ರಾಕ್ಟೀಸ್ ಇಲ್ಲ ಸ್ಕೂಟಿಯಲ್ಲಿ, ಮತ್ತು ಹೈವೇ ಅಲ್ವಾ, NH ಅಲ್ವಾ, ತುಂಬ ಸ್ಪೀಡಾಗಿ ವೆಹಿಕಲ್ಸ್ ಎಲ್ಲ ಬರುತ್ತೆ. ಮತ್ತು ಲಾರಿ ಬಸ್ ಎಲ್ಲ ಬರುವಾಗ ಸ್ವಲ್ಪ ಭಯ ಆಗುತ್ತೆ. ಅಷ್ಟು ಕಾನ್ಫಿಡೆನ್ಸ್ ಲೆವೆಲ್ ಇನ್ನೂ ಬಂದಿಲ್ಲ. ಅದಕ್ಕೆ ನಾನು ಬಸ್ಸಲ್ಲೇ ಹೋದರೆ ಏನೂ ರಿಸ್ಕೂ ಇರಲ್ಲ, ಅದಕ್ಕೆ ಬಸ್ಸಲ್ಲೇ ಹೋಗ್ತಾಯಿದ್ದೀನಿ. ನಾನು ಮಗುಗೆ ಸ್ವಲ್ಪ ಶಾಪಿಂಗ್ ಮಾಡಲಿಕ್ಕೆ ಅಂತ ಉಡುಪಿದು ಸಿಟಿ ಸೆಂಟರ್ಗೆ ಬಂದೆ. ಅಂದರೆ ಇನ್ನು ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗ್ತಾ ಬಂತಲ್ಲ, ಹಾಗೆ ಅವನಿಗೇನಾದರೂ ನೋಡುವ ಅಂತ ನೋಡ್ತಾ ಇದ್ದೀನಿ. ಎಲ್ಲ ಸಹ ಎಲ್ಲೋ ಆಫರ್ ಏನಷ್ಟು ಕಾಣಿಸ್ತಾ ಇಲ್ಲ ನನಗೆ. ಎಲ್ಲ ಸೈಡು ಖಾಲಿ ಇದೆ, ಜನಗಳು ಏನೋ ಅಷ್ಟೇನು ಕಾಣಿಸ್ತಾನೂ ಇಲ್ಲ. ಆಮೇಲೆ ಆಫರು ಈಸಿ ಬೈಯಲ್ಲೊಂದು 50% ಆಫ್ ಕಾಣಿಸ್ತಾ ಇದೆ. ಮತ್ತು ಎಲ್ಲೂ ಅಷ್ಟೇನು ಆಫರ್ ಏನಿಲ್ಲ. ಇದೊಂದು ಡ್ರೆಸ್ ನಂಗೆ ತುಂಬ ಇಷ್ಟ ಆಯಿತು, ನನಗೆ ಚೆನ್ನಾಗಿತ್ತು. ಯಾರಾದರೂ ಗರ್ಲ್ ಇದ್ದರೆ ಚೆನ್ನಾಗಿದೆ, ತುಂಬ ಚೀಪ್ ಚೆನ್ನಾಗಿರ್ಲಿಲ್ಲ ನನಗೆ. ಗರ್ಲ್ ಇದು ನೋಡಿ 599. ಇದೊಂದು ಡ್ರೆಸ್ ನನಗೆ ತುಂಬ ಇಷ್ಟ ಆಯಿತು. ಮಕ್ಕಳದೆಲ್ಲ ಸ್ವಲ್ಪ ಆಫರ್ ಇದ್ದಾಗ ತಗೊಳ್ಳಿಲ್ಲ, ಯೂಸ್ ಆಗುತ್ತೆ. ಆಮೇಲೆ ಬೇಗಲ್ಲ ಶಾಪಿಂಗ್ ದೊಡ್ಡದಾಗ್ತಾರಲ್ಲ. ಆಮೇಲೆ ಮಗುವಿದು ಡ್ರೆಸ್ಸು ಇದೊಂದು ಇಷ್ಟ ಆಯಿತು. ಈ ಸರ್ತಿ ಎಲ್ಲ ಕಲೆಕ್ಷನ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಇರಲಿಲ್ಲ, ಏನೋ ಆಫರ್ ಏನಿಲ್ಲ. ಹೊಸದೆಲ್ಲ ಮಕ್ಕಳಿಗೆಲ್ಲ ಸ್ವಲ್ಪ ಆಫರಲ್ಲಿ ತಗೊಂಡ್ರೆ ಒಳ್ಳೆದಿರಲಿಲ್ಲ, ಬೇಗ ದೊಡ್ಡವರಾಗ್ತಾರಲ್ಲ, ಇಲ್ಲಾಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ತಗೊಳ್ಳಿಲ್ಲ. ಏನೋ ಆಫರ್ ಇರಲಿಲ್ಲ. ಆಮೇಲೆ ಕಲೆಕ್ಷನು ಏನೋ ಅಷ್ಟೇನು ಹಿಡಿಸ್ತಾ ಇರಲಿಲ್ಲಪ್ಪ, ಏನೋ ಇನ್ನೂ ಬರಬೇಕೇನೋ. ಕಲೆಕ್ಷನು ಅಷ್ಟೇನು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ನಾನೇನು ಶಾಪಿಂಗ್ ಮಾಡ್ತಾ ಇಲ್ಲ. ಆಮೇಲೆ ಇದು ನೋಡಿ ಅಂತೆ ಮ್ಯಾಕ್ಸಲ್ಲಿ ಚೈನು ತುಂಬ ಚೆನ್ನಾಗಿತ್ತು. ಇದು ತಗೊಳ್ಳುವಂಥ ಮನಸ್ಸಾಯಿತು. ಆಮೇಲೆ ಅಷ್ಟೇನು ಯೂಸ್ ಮಾಡೋದಿಲ್ಲಲ್ಲ ನಾನು, ಅದಕ್ಕೇನು ತಗೊಳ್ಳಿಲ್ಲ ನಾನು. ಇದೊಂದು ಇಯರಿಂಗ್ಸ್ ನೋಡಿ ಅಂತೆ, ಮಕ್ಕಳಿಗೆ ದೊಡ್ಡವರಿಗಂತೂ ಗೊತ್ತಾಗಲಿಲ್ಲ. ಇದು ಇಯರಿಂಗ್ಸು ಚೆನ್ನಾಗಿತ್ತು. ಆಮೇಲೆ ಬಾಯ್ಸಿಗೂ ಹಾಗೆ ಸ್ಯಾಂಡಲ್ಸ್ ಎಲ್ಲ ಇದ್ದಿತ್ತು, ಶೂಸು, ಚಪ್ಪಲ್ಸು. ಗರ್ಲ್ಸ್ ಇದೆಲ್ಲ ಸಾಧಾರಣ ಚೆನ್ನಾಗಿತ್ತು. ಫಂಕ್ಷನ್ ವ್ಯಾರಿಗೆ ಒಂದು ಸ್ಯಾಂಡಲ್ ಏನೋ ಇಷ್ಟ ಆಯಿತು ನನಗೆ. ಇದೆ ನೋಡಿ, ಚೆನ್ನಾಗಿತ್ತು, ಆದರೆ ನನ್ನ ಸೈಜ್ ಇರಲಿಲ್ಲ. ಚೆನ್ನಾಗಿದೆ ಸಾರೀಸಿಗೆ, ಟ್ರೆಡಿಷ್ನಲ್ ವ್ಯಾರಿಗೆಲ್ಲ. ರೇಟೂ ರೀಸನೇಬಲ್ ಆಗೇ ಇದೆ, ಚೆನ್ನಾಗಿದೆ ಮಾತ್ರ ಇದು. ಆಮೇಲೆ ವೆರೈಟೀಸ್ ಆಫ್ ಪರ್ಸಸ್ ಇದ್ದಿತ್ತು, ಸಣ್ಣ ಪರ್ಸೆಲ್ಲ ತುಂಬ ಇದ್ದಿತ್ತು. ಸಣ್ಣ ಪರ್ಸೆಲ್ಲ ಇಟ್ಕೊಂಡು ಎಲ್ಲಿಗಾದರೂ ಮಾರ್ಕೆಟಿಗೆ ಅಲ್ಲಿಗೆ ಹೋಗಲಿಕ್ಕೆ ಈಸಿ ಆಗುತ್ತೆ. ಆಮೇಲೆ ಮಕ್ಕಳದಂತೂ ಇದ್ದಿತ್ತು ಸ್ವಲ್ಪ ಐಟಮ್ಸು. ನಮ್ಮ ಅಪ್ಪು ಬಂದಿದ್ದರೆ ಅಷ್ಟೇ. ಇಲ್ಲಿ ನೋಡಿ ಅಂತ ಟಾಯ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ನಮಗೆ ನೋಡಿಯೇ ಖುಷಿ ಆಯಿತು. ಆಮೇಲೆ ಇದು ಲೇಡಿ ಬಗ್, ಅದು ಇದೆ ಈಗ ಸಿಟಿ ಸೆಂಟರಲ್ಲಿ. ಏನೂ ತಗೊಳ್ಳಿಲ್ಲ. ಇನ್ನು ನನ್ನ ಶಾಪಿಂಗಿಗೆ ಹೊರಟೆ ನಾನು. ಅವನದೇನೂ ಸಿಕ್ಕಿಲ್ಲ. ನನಗೆ ಒಂದು ಟ್ರೈಪಾಡ್ ಬೇಕಿದ್ದಿತ್ತು.
ನಾನೊಂದು 2 ಸತಿ ಆಯಿತು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿದ್ದು. ಎಲ್ಲನೂ 2 ಸತಿನೂ ಡ್ಯಾಮೇಜೇ ಬಂತು. ಅದಕ್ಕೆ ನನಗೆ ಆನ್ಲೈನ್ ಸಾವಾಸ ಬೇಡ, ಅಂಗಡಿಗೆ ಹೋಗಿ ನೋಡೋಣ ಅಂತ ಒಂದು ಅಂಗಡಿಯಲ್ಲಿ ಹೋಗಿ ಹುಡುಕ್ತಾ ಇದ್ದೀನಿ ನಾನು. ಇದೊಂದು ಸೆಲ್ಫಿ ಸ್ಟಿಕ್ಕಲ್ಲಿ ರೆಕಾರ್ಡ್ ಮಾಡಿದ್ದು, ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಅದೇ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಇನ್ನು ನೋಡಬೇಕು. ನಾನು ಒಂದೇ ಅಂಗಡಿಯಲ್ಲಿ ಹೋಗಿ ತೊಗೊಳ್ಳೋದು ಕಮ್ಮಿ, ಒಂದು 4-5 ಅಂಗಡಿ ಹೋಗಿ ಸರ್ಚ್ ಮಾಡಿ ಆಮೇಲೆ ತೊಗೊಳ್ತೀನಿ. ಹಾಗೆ ನೋಡಬೇಕಿನ್ನು ಈ ಅಂಗಡಿಯಲ್ಲೇ ತೊಗೊಳ್ತೀನಿ ನಾನು. ಅದೆಲ್ಲ ಆದಮೇಲೆ ನಮ್ಮ ಮಕ್ಕಳಿಗೆ ಒಂದು ಏನಾದರೂ ತೊಗೊಂಡು ಹೋಗೋದಿದ್ರೆ ಆಗುತ್ತಾ. ನಮ್ಮ ಅಪ್ಪಗೂ ಸ್ವಲ್ಪ ತಿಂಡಿ ತೊಗೊಂಡೆ, ಅವನಿಗೆ ತೊಗೊಂಡಿಲ್ಲ ಅಂದರೆ ನನಗೂ ಒಂಥರ ಬೇಜಾರಾಗುತ್ತೆ. ಅದಕ್ಕೆ ನಾನು ತೊಗೊಂಡೆ. ಆಮೇಲೆ ಬಿಸಿಲು, ಅದಕ್ಕೆ ಒಂದು ಶುಗರ್ಗೆ ಜ್ಯೂಸ್ ಕುಡಿತಾ ಇದ್ದೀನಿ. ಫಸ್ಟಿಗೆ ಎನ್ಸ್ಕೊಂಡೆ ಪೆಪ್ಸಿ ಕೋಕ್ ಏನಾದರೂ ಕುಡಿಯೋಣ ಅಂತೇಳಿ ಬೊಂಡ ಹುಡುಕಿದೆ, ಸಿಕ್ಕಿಲ್ಲ. ಆಮೇಲೆ ಅದೆಲ್ಲ ಕುಡಿದು ಹೆಲ್ತ್ ಹಾಳು ಮಾಡೋದಕ್ಕಿಂತ ಫ್ರೆಶ್ ಆಗಿ ಒಂದು ಕೇನ್ ಜ್ಯೂಸೇ ಕುಡಿಯುವ ಅಂತ ಮನಸ್ಸಾಯಿತು. ಹಾಗೆ ಒಂದು ಕೇನ್ ಜ್ಯೂಸ್ ಕುಡಿತಾ ಇದ್ದೀನಿ. ಆಯಿತು, ಬಂದೆ ಉಡುಪಿಂದ. ಇದು ಮಾಡೋದಿಲ್ಲ, ನಿನ್ನೆದೆ ಸ್ವಲ್ಪ ಕುಂಬಳಕಾಯಿ ಸಾರು ಸಹ ಉಂಟು. ಆಮೇಲೆ ಒಂದು ಆಮ್ಲೆಟ್ ಮಾಡ್ತಾಯಿದ್ದೀನಿ, ಸಾಕು, ಸಿಂಪಲ್ ಊಟ. ಆ್ಯಕ್ಚುಲಿ ಇವತ್ತಿದ್ದು ಟಾಪಿಕ್ ಏನು ಅಂತ ಹೇಳಿದರೆ, ಪೇರೆಂಟ್ಸಿಗೆ ಒಂದು ಮೈಂಡ್ ಸೆಟ್ಟು, ಮಕ್ಕಳಿಗೆ ಹೊಡೆದ್ರೇ ಮಕ್ಕಳು ಒಳ್ಳೆಯವರಾಗುವುದು ಅಂತ ಹೇಳಿ ಅದೊಂದು ಹಿಂದಿಂದ ಬಂದಿದೆ ಮೈಂಡಲ್ಲಿ. ಮಕ್ಕಳಿಗೆ ಹೊಡೆದ್ರೆ ಒಳ್ಳೆ ಬುದ್ಧಿ ಕಲಿತಾರೆ, ಅದೇ ನಾವು ತುಂಬ ಮುದ್ದು ಮಾಡಿದರೆ ಹಾಳಾಗಿ ಹೋಗ್ತಾರೆ ಅಂತ. ಎಲ್ಲದಕ್ಕೂ ಒಂದು ಲಿಮಿಟ್ ಇರ್ತದೆ. ಆದರೆ ಕೆಲವು ಪೇರೆಂಟ್ಸು ಇದನ್ನು ಸ್ವಲ್ಪ ಜಾಸ್ತಿನೇ ಮಾಡ್ತಾರೆ. ಅಂದರೆ ಮುಟ್ಟಿದ್ದಕ್ಕೆ ತಟ್ಟಿದ್ದಕ್ಕೆ ಎಲ್ಲದಕ್ಕೂ ಮಕ್ಕಳಿಗೆ ಹೊಡಿತಾನೆ ಇರೋದು. ಒಂಚೂರು ಮೆಸ್ ಮಾಡಲಿಕ್ಕಿಲ್ಲ, ಇದು ಬಟ್ಟೆ ಗಲೀಜು ಮಾಡಲಿಕ್ಕಿಲ್ಲ. ಫಂಕ್ಷನಿಗೆ ಹೋದಲ್ಲಿ ಎಲ್ಲಾದರೂ ಸ್ವಲ್ಪ ಓಡಾಡಿದರೆ ಸಿಟ್ಟು ಬರುತ್ತೆ ಪೇರೆಂಟ್ಸಿಗೆ. ಊಟ ಮಾಡುವಾಗ ಮೈ ಮೇಲೆ ಸ್ವಲ್ಪ ಚೆಲ್ಕೊಂಡ್ರೆ ಸಿಟ್ಟು ಬರುತ್ತೆ. ಆಮೇಲೆ ಮಾರ್ಸತ್ತು ತರೋದಿದ್ರೆ ಅದು ಬೇರೆಯೇ ವಿಷಯ ಪೇರೆಂಟ್ಸಿದು. ಹಾಗೆಲ್ಲ ಆದಾಗ ಮಕ್ಕಳ ಮೈಂಡಲ್ಲಿ ಏನು ಎಫೆಕ್ಟ್ ಆಗುತ್ತೆ ಅಂತ ಅನ್ನೋದ್ರ ಬಗ್ಗೆ ನಾನಿಲ್ಲಿ ಹೇಳಿಕೊಡ್ತಿದ್ದೀನಿ ನೋಡಿ. ಕೆಲವು ಪೇರೆಂಟ್ಸಿಗೆ ಇದೊಂದು ಅಭ್ಯಾಸ ಇರುತ್ತೆ, ಬೆಲ್ಟಿಂದ ಮಕ್ಕಳಿಗೆ ಹೊಡೆಯೋದು, ಕೋಲಿಂದ ಹೊಡೆಯೋದು, ಆಮೇಲೆ ಏನು ಸಿಗುತ್ತೆ ಅದರಲ್ಲಿ ಹೊಡೆಯೋದು. ಇದರಿಂದ ಆ ಮಕ್ಕಳಿಗೆ ಮೈಂಡಲ್ಲಿ ಒಂದು ಹೆದರಿಕೆ ಒಂದು ಕೂತ್ಕೊಂಡು ಬಿಡುತ್ತೆ. ಇದು ಆ ಫ್ಯೂಚರಲ್ಲಿ ಆ ಮಕ್ಕಳನ್ನ ಯಾರ ಜೊತೆನೂ ಮಿಂಗಲ್ ಮಾಡಲ್ಲ. ಆಮೇಲೆ ಏನಾಗುತ್ತೆ ಅಂದರೆ ಅವರು ಎಲ್ಲ ಸಣ್ಣ ವಿಷಯಕ್ಕೂ ಹೆದರ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಅಂದರೆ ಕಾನ್ಫಿಡೆನ್ಸ್ ಲೆವೆಲ್ ಅವರದ್ದು ತುಂಬ ಕಮ್ಮಿ ಆಗ್ತಾ ಹೋಗುತ್ತೆ. ದೊಡ್ಡದಾಗ್ದಾಗೆ ನಾವು ಚಿಂತೆ ಮಾಡ್ತೀವಿ, ನನ್ನ ಮಗು ಯಾಕೆ ಹೀಗಿದೆ ಅಂತ. ಇನ್ನೊಂದು, ಮಕ್ಕಳಿಗೆ ತುಂಬ ಬೈತಾ ಇರೋದು, ಸುಮ್ಮನೆ ಆದರೂ ಏನು ಟಿ ವಿ ನೋಡಿದರೂ ಬೈಯೋದು, ಬುಕ್ ಓದಿಲ್ಲ ಅಂದರೂ ಬೈತಾ ಇರೋದು. ಇದೆಲ್ಲ ಮಕ್ಕಳ ಮೈನ್ಸಿನ ಮೇಲೆ ಏನು ನಿಲ್ಲುತ್ತೆ ಅಂದರೆ ಅವರಾಗಿ ಏನು ಮಾಡುವ ಡಿಸಿಷನ್ ತಗೊಳ್ಳುವ ಕೆಪಾಸಿಟಿಯನ್ನು ಕಮ್ಮಿ ಮಾಡುತ್ತೆ. ಅದಕ್ಕೆ ಆದಷ್ಟು ನಾವು ಅವರಿಗೆ ಬೈಯೋದನ್ನು ಕಮ್ಮಿ ಮಾಡಬೇಕು. ಎಲ್ಲಿ ಬೈಬೇಕು ಅಲ್ಲಿ ಬೈಬೇಕು. ಕೆಲವರು ಸುಮ್ಮನೆ ಬೈತಾ ಇರ್ತಾರೆ, ಅದನ್ನೆಲ್ಲ ನಾವು ತುಂಬ ಅವಾಯ್ಡ್ ಮಾಡಬೇಕು. ಇನ್ನೊಂದು, ಮಕ್ಕಳಿಗೆ ಟೀಸ್ ಮಾಡೋದು. ಅಂದರೆ ಪೇರೆಂಟ್ಸು ಆಗಿರ್ಬೋದು, ಬೇರೆಯವರೆದ್ರು ನನ್ನ ಮಗ ನಿಮ್ಮ ಮಗ ತುಂಬ ಚೆನ್ನಾಗಿದ್ದಾನೆ, ನನ್ನ ಮಗ ಅಷ್ಟೇನು ಬ್ರೈಟ್ ಇಲ್ಲ, ನಿಮ್ಮ ಮಗ ಒಳ್ಳೆ ಡ್ರಾಯಿಂಗ್ ಮಾಡ್ತಾನೆ, ನನ್ನ ಮಗ ಅಷ್ಟು ಮಾಡಲ್ಲ, ನಿಮ್ಮ ಮಗನಿಗೆ ಇಷ್ಟು ಮಾರ್ಕಾ, ನನ್ನ ಮಗನಿಗೆ ಅಷ್ಟು ಮಾರ್ಕ್ ಇಲ್ಲ ಅಂತ ಟೀಸ್ ಮಾಡಲಿಕ್ಕೆ ಕೆಲವು ಪೇರೆಂಟ್ಸ್ ಎಲ್ಲ ಇರ್ತಾರೆ. ಇದು ಸಹ ಮಕ್ಕಳದ್ದು ಮೈಂಡ್ ಮೇಲೆ ಎಫೆಕ್ಟ್ ಆಗುತ್ತೆ. ಇದಂದರೆ ಅವರು ಸೊಸೈಟಿ ಜೊತೆ ಮಿಂಗಲ್ ಆಗೋದನ್ನೇ ಬಿಟ್ಬಿಡ್ತಾರೆ. ಇನ್ನೊಂದು, ಪಾರ್ಶಾಲಿಟಿ. ಅಂದರೆ 2 ಮಕ್ಕಳಿದ್ದಾಗ ಫಸ್ಟ್ ಮಗುಗೆ ಇಲ್ಲ ಸೆಕೆಂಡ್ ಮಗುಗೆ ಒಂದು ಪಾರ್ಶಾಲಿಟಿ ಥರ ಮಾಡ್ತಾರೆ. ಅಂದರೆ ಒಬ್ಬನನ್ನು ತುಂಬ ಪ್ರೀತಿಸೋದು, ಇನ್ನೊಂದು ಕಮ್ಮಿ ಮಾಡೋದು, ಇನ್ನೊಬ್ಬ ದೊಡ್ಡದಿದ್ದಾನೆ ಅಂತ ಸಣ್ಣವನನ್ನು ಜಾಸ್ತಿ ಮುದ್ದು ಮಾಡೋದು, ಸಣ್ಣವನಿಗೆ ಜಾಸ್ತಿ ಪ್ರಿಫರೆನ್ಸು, ಎಲ್ಲನೂ ಜಾಸ್ತಿ ಅವನಿಗೆ ಕೊಡೋದು. ಇದರಿಂದ ಫಸ್ಟ್ ಮಕ್ಕಳು ಯಾರಿರ್ತಾರಲ್ಲ ಅವರೊಂಥರ ಓವರ್ ಪೊಸೆಸಿವ್ ಇಲ್ಲ ಎಗ್ರೆಸಿವ್ ಥರ ಆಗಿಬಿಡ್ತಾರೆ. ನಾವು ಹೊಡೆಯೋದು, ಬೈಯೋದು, ಪಾರ್ಶಾಲಿಟಿ ಮಾಡೋದ್ರಿಂದ ಮಕ್ಕಳಲ್ಲಿ ಮೈಂಡಲ್ಲಿ ಏನು ಚೇಂಜಸ್ ಆಗುತ್ತೆ ಅಂದರೆ
ಅವರು ಒಂಥರ ಎಗ್ರೆಸಿವ್ ಆಗ್ತಾರೆ. ಸಣ್ಣದಿಂದನೇ ಅವರೊಂಥರ ಎಗ್ರೆಸಿವ್, ಅವ್ರ ಬಿಹೇವಿಯರಲ್ಲಿ ಎಗ್ರೆಸಿವ್ನೆಸ್ ಜಾಸ್ತಿ ಕಾಣಿಸುತ್ತೆ. ಅದು ಬೆಳೀತಾ 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 ಅವರದ್ದು ಫ್ಯೂಚರಲ್ಲೂ ಅವ್ರು ದೊಡ್ಡದಾದಾಗಲೂ ಸಣ್ಣ ಸಣ್ಣ ವಿಷಯಕ್ಕೂ ಎಗ್ರೆಸಿವ್ ಆಗಿ ಅಂದರೆ ರಿಯಾಕ್ಟ್ ಮಾಡ್ತಾರೆ. ಅಂದರೆ ಎಗ್ರೆಸಿವ್ನೆಸ್ ಜಾಸ್ತಿ ಆಗುತ್ತೆ ಅವರಲ್ಲಿ. ಇನ್ನೊಂದು ಲೋನ್ಲಿನೆಸ್ಸು. ಮಕ್ಕಳು ಆಲ್ಮೋಸ್ಟ್ ಯಾರು ಪೇರೆಂಟ್ಸ್ ಎಲ್ಲ ಹೊಡೆಯೋದು, ಬೈಯೋದು, ಟೀಸು ಅದು ಇದೆಲ್ಲ ಮಾಡ್ತಾ ಇರ್ತೀರಾ, ಮಕ್ಕಳು ಸೊಸೈಟಿ ಜೊತೆ ಮಿಂಗಲ್ಲೇ ಆಗೋದಿಲ್ಲ. ಆಮೇಲೆ ಅವರಷ್ಟಕ್ಕೆ ಅವರು ಒಬ್ಬರೇ ಇರಲಿಕ್ಕೆ ಇಷ್ಟಪಡ್ತಾರೆ. ಬೆಳೀತಾ ಬೆಳೀತಾ ಫ್ಯೂಚರಲ್ಲೂ ಹಾಗೆ. ಆಮೇಲೆ ನಾವು ಅವ್ರು ದೊಡ್ಡದಾದ್ಮೇಲೆ ನೆನೆಸ್ಕೊಳ್ತೀರಿ, ನನ್ನ ಮಗ ಯಾಕೆ ಬೇರೆಯವ್ರ ಮಕ್ಕಳ ಥರ ನಾರ್ಮಲಾಗಿ ಎಲ್ಲರ ಜೊತೆನೂ ಮಿಂಗಲ್ ಆಗಲ್ಲ ಅಂಥೇಳಿ ಯೋಚನೆ ಮಾಡ್ತಾ ಇರ್ತೀವಿ. ಇದು ಸಹ ಒಂದು ರೀಸನ್ನೇ. ಇನ್ನೊಂದು ಮೈನ್ ಅಂತ ಹೇಳಿದರೆ, ಅವ್ರು ಮಿಂಗಲ್ ಆಗಲ್ಲ, ಯಾರ ಜೊತೆನೂ ಮಿಂಗಲ್ ಆಗಲ್ಲ. ಯಾವಾಗ ನಾವು ಹೊಡಿತೀವಿ ಅವರನ್ನು, ಅವ್ರ ಕಾನ್ಫಿಡೆನ್ಸ್ ಲೆವೆಲನ್ನು ಕಮ್ಮಿ ಮಾಡ್ತಾ ಬರ್ತೀವೋ, ಅವ್ರು ದೊಡ್ಡದಾಗ್ತಾ ಇದ್ದಾಗೆ ಅವ್ರು ಮಿಂಗಲ್ ಆಗಲ್ಲ, ಯಾರ ಜೊತೆನೂ ಮಿಂಗಲ್ ಆಗಲ್ಲ. ಅವರೊಬ್ಬರೇ ಇರಲಿಕ್ಕೆ ಇಷ್ಟಪಡ್ತಾರೆ. ಅಂದರೆ ಅವರಿಗೆ ಸಣ್ಣದಿಂದ ಪೆಟ್ಟು, ಭಯ ಎಲ್ಲ ಸೇರಿ ಅವರನ್ನು ಯಾರ ಜೊತೆನೂ ಮಿಂಗಲ್ ಆಗಲಿಕ್ಕೆ ಅವ್ರ ಮನಸ್ಸು ಒಪ್ಪೋದೇ ಇಲ್ಲ. ಮತ್ತು ತುಂಬ ಪೆಟ್ಟು, ಕಷ್ಟ ಎಲ್ಲ ನೋಡಿದ ಮಕ್ಕಳು ನಿಧಾನವಾಗಿ ಡಿಪ್ರೆಷನಿಗೆ ಹೋಗ್ತಾರೆ. ಇವಾಗೆಲ್ಲಂತೂ ಕಾಮನ್ನು, ದೊಡ್ಡದಾದ್ಮೇಲೆ ಡಿಪ್ರೆಷನ್ ಅಂತೂ ಇದ್ದದ್ದೇ ಎಲ್ಲರಿಗೂ ಸಹ. ಆದರೆ ಈಗೀಗ ನಾವು ನೋಡ್ಬೋದು ಸೊಸೈಟಿಯಲ್ಲಿ ಸಣ್ಣ ಮಕ್ಕಳಿಗೇ ಡಿಪ್ರೆಷನ್ ಶುರುವಾಗಿದೆ. ಇದರಿಂದಾಗಿ ಅವರು ಏನೆಲ್ಲ ಸ್ಟೆಪ್ಸ್ ತೊಗೊಳ್ತಾರೆ ಅಂತ ನಾವು ಒಮ್ಮೆ ನ್ಯೂಸ್ ನೋಡಿದರೆ ಗೊತ್ತಾಗುತ್ತೆ. ಮಕ್ಕಳು ಮನೆ ಬಿಟ್ಟು ಹೋಗೋದು, ಏನೇನೋ ಸ್ಟೆಪ್ಸ್ ತೊಗೊಳ್ಳೋದು, ಆ ಏಜಲ್ಲೆಲ್ಲ ಆಟ ಆಡಬೇಕು ಏಜಲ್ಲಿ ಅವ್ರು ಏನೆಲ್ಲ ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಯ್ತಲ್ಲ ಇವತ್ತಿದು ಟಾಪಿಕ್ಕು ಎಲ್ಲರಿಗೂ ಇಷ್ಟ ಆಯಿತು ಅಂತ ನೆನೆಸ್ತೀನಿ. ಯಾರೆಲ್ಲ ಹೊಡೆಯೋದು, ಮಕ್ಕಳನ್ನು ಇನ್ಸಲ್ಟ್ ಮಾಡೋದು ಎಲ್ಲ ಮಾಡ್ತಾ ಇದ್ದೀರೋ ಈ ವಿಡಿಯೋ ನೋಡಿದ ಮೇಲೆ ನಿಲ್ಲಿಸಿಬಿಡಿ ಕಂಪ್ಲೀಟಾಗಿ. ಹಾಗಂತೇಳಿ ಹೊಡೆಯೋದೇ ಬೈಯೋದೇ ಇರೋದು ಅಂತಲ್ಲ, ಅಂದರೆ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಮಾತ್ರ, ಅದನ್ನೇ ಟೂ ಮಚ್ ಮಾಡಬಾರ್ದು ಯಾರು ಸಹ. ಅಂದರೆ ಕೆಲವರೆಲ್ಲ ಟೂ ಮಚ್ ಮಾಡ್ತಾರೆ, ಮಕ್ಕಳಿಗೆ ಹೊಡೆಯೋದೇ ಒಂದು, ಹೊಡೆದ್ರೇ ನಾನು ದೊಡ್ಡ ಇದು ಅಂತ ಹೇಳಿ. ಅದನ್ನೆಲ್ಲ ಬಿಟ್ಟು ಪ್ರೀತಿಯಿಂದ ಮಾತಾಡಿಸಿ ಅವರನ್ನು. ಅವರದ್ದು ಎಗ್ರೆಸಿವ್ ಮೂಡಲ್ಲೆಲ್ಲ ಇದ್ದಾಗ ಅವರನ್ನು ಏನು ಹೇಳಲಿಕ್ಕೆ ಹೋಗಬೇಡಿ. ಕೆಲವು ಮಕ್ಕಳೆಲ್ಲ ನಾನು ನೋಡಿದ್ದೀನಿ ತುಂಬ ಸಾಮಾನು ಬಿಸಾಡ್ತಾರೆ. ಹಾಗೆ ನನ್ನ ಮಗನೂ ಏನು ಕಮ್ಮಿ ಇಲ್ಲ, ಎಲ್ಲ ಬಿಸಾಡೋದು, ಸಿಟ್ಟು ಬಂದರೆ ಹೊಡೆಯೋದು, ಅಮ್ಮನಿಗೆ ಹೊಡೆಯೋದು, ಅಪ್ಪನಿಗೆ ಹೊಡೆಯೋದು, ಕೈಯಲ್ಲಿ ಸಿಕ್ಕಿದ್ದು ವಸ್ತು ಬಿಸಾಡೋದು. ಅವಾಗೆಲ್ಲ ನಮಗೂ ಸಿಟ್ಟು ಬರುತ್ತೆ, ನಮ್ಮ ಪೇಷನ್ಸ್ ಲೆವೆಲು ಕಂಟ್ರೋಲ್ ತಪ್ಪಿ ಹೋಗುತ್ತೆ, ಹೊಡೆಯುವ ಅಂತ ಅನಿಸತ್ತೆ. ಆದರೆ 1 ಮಿನಿಟ್ ನೀವು ಕಾಮ್ ಆಗಿರಿ. ಆ ಮಕ್ಕಳು ಹಾಗೆ ಮಾಡುವಾಗ ಏನು ಹೇಳಲಿಕ್ಕೆ ಹೋಗಬೇಡಿ ಅವರಿಗೆ. ಅವರದ್ದು ಫೀಲಿಂಗ್ಸನ್ನು ಹೊರಗಾಕಲಿ. ನೀವು ಆವಾಗಲೇ ಅವರನ್ನು ಹೊಡೆದು ಬಡ್ದು ಅವರಿಗೆ ಏನಾದರೂ ಮಾಡಲಿಕ್ಕೆ ಹೋದರೆ ಉಂಟಲ್ಲ, ಅವ್ರನ್ನೆಷ್ಟು ಫ್ಯೂಚರಲ್ಲಿ ದೊಡ್ಡದಾಗ್ತಾ ಇದ್ದಾಗೆ ಅವ್ರ ಫೀಲಿಂಗ್ಸನ್ನು ಹೊರಗಾಕಲ್ಲ. ನಿಮ್ಮ ಹತ್ರ ಅವ್ರು ಏನನ್ನು ಶೇರ್ ಮಾಡಲ್ಲ. ಅದಕ್ಕೆ ಅವ್ರು ಕಾಮ್ ಆಗೋ ತನಕ ಕಾದು ಆಮೇಲೆ ಅವರನ್ನು ಹಗ್ ಮಾಡಿ ಹೇಳಿ ಅವ್ರ ಹತ್ರ ವಿಷಯ, ಯಾಕೆ ಹೀಗೆ ಮಾಡ್ತಿದ್ಯಾ, ಏನು ಪ್ರಾಬ್ಲಮ್ಮು ಅಂತ ಸಮಾಧಾನದಲ್ಲಿ ಕೇಳಿ. ಅದೇ ನಮಗೆ ಆ ಹ್ಯಾಬಿಟನ್ನೇ ನಾವು ಬಿಲ್ಡಪ್ ಮಾಡ್ತಾ ಹೋದಾಗ ಫ್ಯೂಚರಲ್ಲಿ ಆ ಮಕ್ಕಳು ತಮ್ಮದೆಲ್ಲ ಕಷ್ಟಗಳನ್ನು ನಿಮ್ಮ ಪೇರೆಂಟ್ಸ್ ಹತ್ರ ಶೇರ್ ಮಾಡ್ಕೊಳ್ತಾರೆ. ಈಗಿನ ಮಕ್ಕಳಂತೂ ತುಂಬ ಕಮ್ಮಿ ಪೇರೆಂಟ್ಸ್ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋದು. ಅದು ಆ ಥರ ನಿಮಗೆ ನಿಮ್ಮ ಮಕ್ಕಳು ಬೇಕು ಅಂತ ಇದ್ದರೆ ಅವರನ್ನೆಲ್ಲ ಹೊಡೆಯೋದು, ಇನ್ಸಲ್ಟ್ ಮಾಡೋದು ಅದನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡಿ ಕಂಟ್ರೋಲ್ ಮಾಡ್ಕೊಳ್ಳಿ. ಈ ಟಾಪಿಕ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ನೆನೆಸ್ಕೊಳ್ತೀನಿ. ಟಾಮಿ 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 ಬಿಡ್ಲೆ ಒಂದು ಪುರ ದಾದಿಗೀರೆಗ ನೋಡಿ, ಇನ್ನೊಂದು ಹೊಸತುಟ್ಟು ಆಯ್ತು ತಂದಿದ್ದಾನೆ. ನಿನ್ನೆದಾಯ್ತು, ಇವತ್ತು ಬೇರೆ. ತುಜಲು ಕೈಟ್ ಸ್ಟಾರ್ದ ಲೆಕ್ಕೊಂಡು ಇಲ್ಲಿ ನೋಡಿ, ಹೊಸ್ತು ಬಂದಿದೆ ನೋಡಿ. ಏನೆಲ್ಲ ಬೇಕು ಅವನಿಗೆಲ್ಲ ಸಹ ಉಂಟು ಅವನ ಹತ್ರ. ಸ್ಕೂಲಿಂದ ಬರುವಾಗ ಇದೇ ಕೆಲಸ ಅವನಿಗೆ, ಒಂದೊಂದು ಟಾಯ್ಸ್ ಹೊಸ್ತು ತರ್ತಾನೆ. ಅದೇಪ್ಪ ಆಮೇಲೆ ಒಂದು 4 ದಿನವೂ ಇರೋದಿಲ್ಲ, ತೆಗ್ದು ಬಿಸಾಡು ಅಂತ ದದೆ ಕೊರಡು ರಟ್ಟು.
ಓಕೆ ಫ್ಯಾನ್ ಪಾಡುವೇನು ಓಕೆ ಬಾಯ್ ಗುಡ್ ನೈಟ್. ಇವತ್ತಿದು ಬ್ಲಾಗ್ ಮುಗೀತು. ಸಿ ಯು ಲೇಟರ್, ಸಿ ಯು ಟುಮಾರೋ. ಪಲ್ಲೆ ನಾವು ಅಲ್ಲಿಯಾ ಇಪ್ಪೂಪರ ಏರಿಯಾರು ತಗೊಂಡಲ್ಲ ರಕ್ಲ ಇಲ್ಲಾಗ ಪೂಪಿನ ಪ್ಲ್ಯಾನ್ ಉಂಡಾ. ಗುಡ್ ನೈಟ್ ಪಲ್ಲೆ ಮೂಲ್ ತೂಲೆ. ಗುಡ್ ನೈಟ್. ಝಾಂಬಿ ಇದೆ ಬಿಗ್ ಝಾಂಬಿ.